ಪಾಡ್ದು ಜಜ್ಜ ಮಲ್ಪೋಡು ಕಲ್ಲರ್ ಇತ್ತೆ ಮಂದಾತನತೆ ಪರಿಮಳ ಎಲ್ಲ ಬರೋದುಂಡು ಪರಿಮಳ ಮಾತ ಬಗ್ಗೆ ಪಾಡ್ದನತ ಒಂದು ಅದೇ ಅವು ಪಂಚದ ಬೆಲ್ಟ್ ಕೊಡ್ತಲೇಕಾಗ್ತದೆ. ಹೊಸ ವರ್ಷದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಏನೇ ಒಂಜಿ ದಾದ ಮಲ್ಪರು ತರಕ್ಕೆ ಪಾಡ್ರ ತರ ಬೊಲ್ದ ಅಪ್ಪನಿಗೆ ಮತ್ತೆ ಒಂಚೂರು ಬೊಕ್ಕ ತರತ್ತ ಕುಜಲ್ ಮತ್ತೆ ಪೋಪ್ನಿಗೆ ಒಂಜಿ ಎಣ್ಣೆ ಬೆಚ್ಚ ಅನ್ಪುಗ ಮಾತ ಬಗ್ಗೆ ಪಾಡ್ದು ಇಂಚಿನ ಪಾಡ್ನೊಂದು ಸ್ವಚ್ಛ ಬಾಬೆ ಸರಿ ಆಯ್ಕಿತೆ ಗರ್ಗ ಇತ್ತು ಬುಲ್ಲು ನಾಡ್ಗ ಅಂದು ಇವತ್ತು ಅವರೊಂದು ಎಣ್ಣೆ ಮಾಡಿ ತೋರಿಸ್ತಾರಂತೆ ಕೂದಲಿಗೆ. ಕೂದಲೆಲ್ಲ ತುಂಬ ಉದ್ದವಾಗಿ ಬೆಳಿಲಿಕ್ಕೆ ಮತ್ತು ಬಿಳಿ ಕೂದಲೆಲ್ಲ ಇರ್ತದಲ್ಲ ಅದಕ್ಕೆ ನಾವೀಗ ಗದ್ದೆ ಹತ್ರ ಬಂದಿದ್ದೇವೆ. ಅಂದರೆ ಗರ್ಗ ನಾಡ್ಲಿಕ್ಕೆ ಇದು ಗರ್ಗ ಹುಡುಕ್ಲಿಕ್ಕೆ, ಅಂದರೆ ಭೃಂಗರಾಜ, ಕನ್ನಡದಲ್ಲಿ ಭೃಂಗರಾಜ ಅಂತ ಹೇಳ್ತಾರೆ. ಅದನ್ನು ಹುಡುಕ್ಲಿಕ್ಕೆ ಬಂದಿದ್ದೇವೆ. ನಾವು ಆಲ್ರೆಡಿ ಕೆಲವೆಲ್ಲ ಎಣ್ಣೆ ಎಲ್ಲ ತೋರಿಸಿದ್ದೇವೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಎಣ್ಣೆ. ಅಂದು ಸುಮಾರು ಬಗೆ ಹಾಕ್ಲಿಕ್ಕೆ ಉಂಟು. ಈಗ ಅದನ್ನು ಮಾಡಿ ತೋರಿಸ್ತಾರೆ ಅವರು ಹೇಗೆ ಮಾಡೋದು ಅಂತ ಹೇಳಿ. ಹಾಗೆ ನಾವೀಗ ಗರ್ಗನ ಹುಡುಕ್ಲಿಕ್ಕೆ ಅದೇ ಈಗಿನ ಇದ್ರಲ್ಲೆಲ್ಲ ಕೂದಲೆಲ್ಲ ತುಂಬ ಉದುರ್ತದಲ್ಲ, ಅದಕ್ಕೋಸ್ಕರ ಮತ್ತೆ ಬಿಳಿ ಆಗ್ತದೆ ಜಾಸ್ತಿ, ಅದಕ್ಕೋಸ್ಕರ ಅಂದು ಅದೇ ಇತ್ತಂಡ ನಾಡ್ಗ ತಿಕ್ಕೊಂಡ ನಾಡ್ಗ ಸಿಕ್ಕಿದೆ ನೋಡು, ಚಿಕ್ಕದೊಂದು ಗಿಡ. ಕರ್ಕ ಎಟ್ಟು ಪೂದ ಚೆಡ್ಡುದ ಪೂ ಅವು ನಾನು ಅರೆಗಾಲತಾ ಉಣ್ಗುಡು ಅರೆಗಾಲ. ಈಗ ಚಳಿ ಅಲ್ಲ, ಹಾಗೆ ಬೇಗ ಒಣಗ್ತದೆ. ಈ ಹುಲ್ಲೆಲ್ಲ ಬೇಗ ಒಣಗ್ತದೆ ಈಗ ಪಕ್ಕ ಉಣ್ಗುಡು. ಈ ಹುಲ್ಲಲ್ಲಿ ಮಾತ್ರ ಕಾಣುದಿಲ್ಲ, ಮಾತ್ರ ಹುಡುಕ್ಬೇಕು. ಅದೇ ನೋಡ್ಬೋದು, ಇಲ್ಲಿ ಒಂದಿದೆ. ನಾನು ಬೇರು ತೆಗೆಯುವುದಿಲ್ಲ, ಸ್ವಲ್ಪ ಕಟ್ ಮಾಡಿ ತಗೊಳ್ತೆ, ಯಾಕಂದ್ರೆ ನಮಗೆ ಮತ್ತೆಗೆ ಬೇಕಾಗದಕ್ಕೆ. ಅದೇ ಚಿಗುರು ಬರ್ತದೆ ಮತ್ತೆ, ನೋಡ್ಬೋದು. ಕಡೆ ಪಡೆ ಕದಿಕ್ಕೆ ತುಳುಟು ಕದಿಕ್ಕೆ ಗರಿಕೆ ಇಲ್ಲ ಪಾಡೋಲಿ ಗರಿಕೆ ಕೂಡ ಹಾಕ್ಲಿಕ್ಕಿದೆ ಅಂತೆ. ಅವಲಜಿ ತರಕ್ಕೆ ಬಾರಿ ಇದ್ದೆ, ಅದು ಕೂಡ ತುಂಬಾ ಒಳ್ಳೇದಂತೆ ಕೂದಲಿಗೆ. ಮಾತಲ್ಲ ಒಂದೊಂದೊಂದೊಂದೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಎಣ್ಣೆ ಮಾಡುದು. ಮಾತೇನು ಒಂದೊಂದು ಪಾಡ್ದು ನಂದ ಅವಜಿ ಕಲ್ಲರ್ದಲ್ಲ ಕರ್ಪದ ಎತ್ತಲ ಉಂಟು. ಅದೇ ಇದಾತ ನಡ್ದು ಅಲ್ಪಿರ್ದು ಕಾಟು ಗುಡ್ಡಡಿ ಪುರ ಉಂದು ನಡ್ದು ಅಲ್ತನ ಒತ್ತಾತ ನಂದು ಕಷಾಯ ಲಾಪುಂಡು ಗರಿಕೆದ. ಕಷಾಯ ಲಾಪುಂಡು ಎತ್ತಲಡ್ಡು ಕದಿಕೆ ಎತ್ತಲಡ್ಡು ಬೆಕ್ಕೊಡು. ಈ ಎಣ್ಣೆಯನ್ನೊಮ್ಮೆ ಟ್ರೈ ಮಾಡಿ ನೀವೆಲ್ಲರೂ, ಒಳ್ಳೇದಾಗ್ತದೆ ಮಾತ್ರ. ಎಣ್ಣೆ ಕೂದಲಿಗೆ ತುಂಬಾ ತಂಪು ಕೂಡ. ಅದೇ ಅಂದೆ ತುಂಬಾ ಒಳ್ಳೇದು ಮಾತ್ರ. ಸುಮಾರು ಬಗೆ ಪಾಡ್ರು ಉಂಟು, ಪಾಡ್ದು ಒಟ್ಟಿಗೆ ಸರಿ. ತಿಮರೆನಾ ಒಂದೆಲಗ ಕೂಡ ಹಾಕ್ಲಿಕ್ಕೆ ಇದೆ. ತಿಮರೆದ ಇದು ತಿಮರೆಲ್ಲ ಕಮ್ಮಿ ಒಂದು ಬರ್ತದತ ಅಂದು ತಿಮರೆ ತುಳುವಿನಲ್ಲಿ ತಿಮರೆ, ಕನ್ನಡದಲ್ಲಿ ಒಂದೆಲಗ. ಇದರಲ್ಲಿ ಸುಮಾರು ಬಗೆ ಮಾಡ್ಲಿಕ್ಕೆ ಆಗ್ತದೆ. ಚಟ್ನಿ ಹಾಪುಂಡು, ತಂಬುಳಿ ಹಾಪುಂಡು, ಜ್ಯೂಸ್ ಹಾಪುಂಡು, ರಸ ಜೋಕ್ಲೆಗೆ ಕೊರಲಿ, ರಸ ನೆನಪಿನ ಶಕ್ತಿಗೆ ತುಂಬಾ ಒಳ್ಳೇದಿದು. ತಂಪು ಕೂಡ, ಕೂದಲಿಗೆ ಅಂತೂ ತುಂಬಾ ತಂಪು. ಪಂತಿನುಂಡು ಅಂಜ ಕೊರ್ತದು ಇಂಜ ಪೆಜ್ಜಿಗು ಅಂದು ಅದೇ ಪಂತಿಲ ಅವಳು ಒಟ್ಟಿಗೆ ಅದಕ್ಕೆ ಪಂತಿ ಇತ್ತಿರ ಮತ್ತೊಬ್ರು ಕುಡ್ತು ದೆಪ್ಪುಗ ಹುಲ್ಲೆಲ್ಲ ಉಂಟು. ಅದು ಗರಿಕೆ ಎತ್ತ ಅಂದ ಗರಿಕೆ ತಾವು ಪಂತಿ ಬೊಡ್ಚಂದ್ರ ಪಂತಿ ಆಯ್ತಾ. ಇದು ಎಟ್ಟುಂಡದ ಗರಿಕೆ ತಾವು ಪಂತಿ
ಬೊಕ್ಕ ಒಂಜಿಗೆತೆ ಕಂಡಡಿತ್ತಿನ ತಿಮರೆ ಬಾರಿ ಪರಿಮಳ ಆಗತ್ತೆ. ಪರಿಮಳ ಪರಿಮಳ ಈಗ ನಡ್ದು ಮಲ್ಪೇರತ ಅವು ಅದು ಪರಿಮಳ ಇಪ್ಪುಜಿ. ಈ ಗದ್ದೆ ಸೈಡ್ ಅಲ್ಲಿ ಇದು ತಿಮರೆ ಒಂದೆಲೆಗೆ ಇರ್ತದಲ್ಲ, ಅದು ತುಂಬಾ ಪರಿಮಳ ಅಂತೆ. ನಾನು ಚಟ್ನಿಗ ಅವು ಇಂಚಿನ ಪಂತಿಲ ಒಟ್ಟಲ್ಲ ತಿಮರಲ್ಲ ಒಟ್ಟಿಗೆ ಐತನೆ ಚಟ್ನಿ ಮಲ್ಪುಜರತ್ತೆ ಒಟ್ಟಿಗೆ ಬರ್ಪುಜಾತ ನೋಡಿ ಅಂತ ಅವ್ರು ಮಾಡಿದ್ದು ನೋಡಿ, ನಾಳೆ ಚಟ್ನಿಗೆ ಅಂತ. ಅದರಲ್ಲೆಲ್ಲ ಹುಲ್ಲೆಲ್ಲ ಉಂಟು. ಹುಲ್ಲೆಲ್ಲ ಎಂತ ಸಾಕ್ಲಿಕ್ಕಿಲ್ಲ, ಎಲ್ಲ ತಿಮರೆ ಎಲ್ಲ ಈಗ ಎಲ್ಲ ಹೆಕ್ಲಿಕ್ಕೆ ಉಂಟು ಅದರಲ್ಲಿ. ಸರಿ ಅವು ಪಂಚಿದ ವೆಲ್ಡ್ ಕೊಡ್ತಲೇಕಾತದಿ ಪೆತ್ತ ಕಟ್ಟಿನ ಚಂದೆ ತೋರಿದ್ರಿ ಅವು ಪೆತ್ತ ತಿಂತ ಅವಲೇ ಚಿಗುರು ಬೈದಿನ ಅಂದತೆ. ಅವು ಕಡೆ ಊರಿನ ಮೇಲ್ದು ಪಂಚದ ಮೇಲ್ದು ಇತ್ತು ತಿಕ್ಕಂಡು ನನ್ನ ಕೆಲವು ಬಗೆ ಬೋಡು ಅವೇನಿತ್ತ ಚಟ್ನಿಗೆಲ್ಲ ತಿಮ್ಮರದೆ ತೊಂದೇರು. ತಿಮ್ಮರೆಗೆ ಕೂಡ ತಿಮ್ಮರೆ ಚಟ್ನಿ ಮಾಡಲಿಕ್ಕೆ ಈಗ ಕೆಲವೆಲ್ಲ ಬಗೆ ಬೇಕು. ಅದನ್ನೀಗ ಹುಡುಕಿಕೊಂಡೇ ಹೋಗುವ ತೋಟದಲ್ಲಿ. ಕರಿಬೇವು ಬೇಕು ಅದಕ್ಕೆ. ಒಂತೆ ಎಲ್ಲಿಯ ದೈ ಕೊಡ್ತೀವಿ ನಾವು ಗೊತ್ತಾನ, ದೈ ಕೊಡ್ತೀನ ಚಿಕ್ಕ ಗಿಡದಲ್ಲಿ ಉಂಟು ಸಾಕು. ಇನ್ನು ಸ್ವಲ್ಪ ಉಂಟು ಮನೆಯಲ್ಲಿ ಉದ್ದತ ಅಂದೆ ಒದ್ದೆ ಯಾರು ಸರಿ ನಿಜ ಬೇವ್ರೆ ಮಾಡ್ರಲ್ಲಿ ಅದೊಟ್ಟು ಮಾತಲ್ಲ ಒದ್ದೊದ್ದೊದ್ದು ಮಾತ ಬಗೆಲ್ಲ ಮಾಡೋದು. ಅದೇ ಸರಿ ಪೈ. ಹಾಯ್ ಬಳ್ಳಿ ನೆಲಚರಿಯಾ ಸರಿ ತೋಜು ಸುಮಾರು ನೆಲಚರಿ ಒಡ್ಡದ್ದು ಇನ್ನು ಪೂರ ತಂಪನಾಗ ಒಂಚೂರು ಹಿಂದೆ ಇದು ಸೀತೋಗುವತ ಭಾರಿ ಎಡ್ಡೆ ಅದೇ ನೆಲಚರಿ ಇದ್ದು ನೆಲಚರಿ ಐಟಿಗೆ ಬೊಲ್ದು ಯುದ್ಧದ ಪೂ ಬರ್ಪುಂಡು ಇತ್ತ ಪೂ ಹಾಪುಂಜಿ ಈ ಟೈಮ್ಡು ಪೂ ಅದಾಗತ್ತದನತ ಇಂದುಲ ಈ ತರಕ್ಕೆ ಸೀತ ಅನ್ನ ಜೋಕುಲೆಗುಲ ಎಣ್ಣೆ ಬೆಚ್ಚ ಹಾಕಿ ಪಾಡುವೆ ಸೀತೋಗು ಭಾರಿ ಎಡ್ಡೆ ನೆಲಚರಿ ಅಂತ ಹೇಳಿ ಕನ್ನಡದಲ್ಲಿ ನಂಗೆ ಎಂತ ಹೇಳ್ತಾರಂತೆ ಗೊತ್ತಿಲ್ಲ. ಕೂದಲಿಗೆ ಸಹ ತುಂಬಾ ಒಳ್ಳೇದು. ಈ ಶೀತ ಆದಾಗ ಅದು ಅದೇ. ಹಾಯ್ ಬಳ್ಳಿ ಹಾಯ್ ಒಂದು ಅದೇ ಅವಿಂಚಿನಿ ಸೋನಪೂ ಉದ್ದು ಸೋನಪು ಇದು ಇತ್ತೆ ಮಾತ್ರ ಅಗತ್ತೊಂದು ಬರ್ತದೆ ಸೋನೋಡು ಜಾಸ್ತಿ ಇಪ್ಪುನದ್ದು. ಅದೇ ಸೋನು ಹೂ ಅಂತ ಹೇಳಿ ಅದಕ್ಕೆ ಹೆಸರು. ಅದು ಮೂಗುತಿಯಾಗಿ ಅದ್ರ ಹೂ ಬರ್ತದೆ ಎಲ್ಲೋ ಕಲರ್ ಅಲ್ಲಿ ಮಂಜಲ್ ಹೂ ಬರ್ತದೆ ಸುಮಾರು ಇತ್ತು ಸತಿ ಉಣ್ಗೊದ್ದು ಬರ್ತದತ ಅಂದ ಉಣ್ಗೊದ್ದು ಬರ್ತದೆ ಆಯ್ತಾ ಪೂ ಅರಲ್ದು ಮುದ್ದೆ ಆತನ ನಾನು ಅರಗಲ್ ಆತನತ ಅಂದ ಅಂಚದು ಉಣ್ಗೊದ್ದು ಬರ್ತದವು. ನಾನು ಆಯ್ತಾ ಈ ಟೈಮ್ ಮಾತ್ರ ಅಂತ ಇಪ್ಪುಡು ಈಗ ಅನ್ನ ಪಾಸ್ ಎಕ್ಕದನ್ನ ಒಂಚೂರು ಒರಿದು ಅತ್ತೆ ಈಜಿನ ಇತ್ತೆ ಈ ಟೈಮ್ ನನ್ನ ಇಪ್ಪುಜಿ ನನ್ನ ಪೂರ ಪೋಪುಡ ಉಣ್ಗುದು ದಾಸವಾಳ ಕೂಡ ಬೇಕು. ನಾವು ಇಲ್ಲಿ ಕೆಂಪು ದಾಸವಾಳ ಯೂಸ್ ಮಾಡ್ತಾ ಇದ್ದೇವೆ. ಎಲೆ ಕೂಡ ಬೇಕು ನಮ್ಗೆ ಅದರದ್ದು. ಅಂದ ಸೋಪು ತೆಕ್ಕೊಡು ಧೂಳುಂಟಾಯ್ತು ಧೂಳೆಲ್ಲ ಇರ್ತದಲ್ಲ ಅದಕ್ಕೆಲ್ಲ ಚೆನ್ನಾಗಿ ತೊಳಿಬೇಕು ಅದನ್ನು. പൊടി ഉറപ്പൊക്കെ പാടത്ത് അതാണ്ട് ഇടിയിട്ട് പാടായിട്ട് രസം കൊടുപ്പിച്ചല്ല ಅಂದ ಅದಕ್ಕೆ ಪೇಸ್ಟ್ ಇದೆಲ್ಲ ಕೊಂಚೂರು പൊടി ಉರಪ್ಪ. ಸರಿ ಅದನ್ನ ಈಗೆಲ್ಲ ಹುಡಿ ಮಾಡ್ಲಿಕ್ಕೆ ಉಂಟು. ಹುಡಿ ಅಂದ್ರೆ ಪೇಸ್ಟ್ ಟೈಪ್ ಅದೇ ತರಿ ತರಿಯಾಗಿ ಕಡೆಂಡ ಅಂಡತ್ತೆ ತರಿ ತರಿ ಅವು ರಸ ಒಂಚೂರು ಬಿಡೋಡತ್ತ ಅಂದ ಇದ್ದಿಂದ ವಡೆಗೆ ಕಾಯಿನ ಮಾತ್ರ ತಂದು ಬಿಡ್ತದೆ ಅದ ಅಂದ ಕೊಂಚೂರು പൊടി ಉರಪ್ಪ. ಸರಿ ಅಪ್ಪ ನಾನು ಕರ್ಬದ ಬನ್ನಲೆ 12 ಬಲ ಅಯ್ಯಂಪಿದೆ ಇದೆಯೇನೆ ಕಡೆ. ಸರಿ
ತೊಂದಲಾರ ಕಟ್ಟುವಂತ ಪಾಡ್ತದೆ ಅದನ್ನ ನಾವು ಪುಡಿ ಅಂತ ಪುಡತ ಇಲ್ಲದಿದ್ರೆ ಅದು ಜಾರಿಗೆ ಸಿಗುದಿಲ್ಲ ಸಿಕ್ಕು ಜಾಗ ಕಟ್ಟುವಂತ ಪಾಡ್ಗ ನರಿಕೆ ತಿಮರೆ ಪೂರ ಕಟ್ಟುವಂಥದ್ದು ಪುಡಿ ಅಂತ ಸರಿ ಹಾಕಿದ್ರು ಇನ್ನು ಇದಕ್ಕೆ ಮೆತ್ತೆನಾ ಹಿಂಜಾತು ಅಂತೆ ಪಾಡ್ಗ ಒಂದು ಚಮಚ. ಇನ್ನು ಇದೊಂದು ರೋಸ್ಮೆರಿ ಅಂತ ಹೇಳಿ ತೋರಿಸ್ಬಲ್ಲೆ ರೋಸ್ಮೆರಿ ಇದು ನಿಮ್ಗೆ ಆನ್ಲೈನಲ್ಲೆಲ್ಲ ಸಿಗ್ತದೆ. ಪರಿಮಳ ಕೂಡ ಕೂದಲಿಗೆ ತುಂಬ ಒಳ್ಳೇದಿದು. ಕೂದಲೆಲ್ಲ ಬರ್ಲಿಕ್ಕೆ ತುಂಬ ಒಳ್ಳೇದು. ಪರಿಮಳ ಇಜ್ಜತುಲೆ ಪರಿಮಳ ಉಂಡತೆ ಒಟ್ಟಿಗೆ ಇನ್ನೇನು ಫುಲ್ ಇತ್ತೆ ಪುಡಿ ಮಾಡ್ಕೊಡು. ಈಗ ಇದನ್ನೆಲ್ಲ ಹುಡಿ ಮಾಡ್ಬೇಕೀಗ ತರಿ ತರಿಯಾಗಿ. ಸರಿ ಸಣ್ಣದತ್ತೆ ರಸ ಪುಡಿ ಜಾರತ ಒಂಚೂರು ನೀರು ಹಾಕಿ ಒಕ್ಕ ನೀರ್ದ ಪಸೆ ಪೋಯ್ನೆಟ ಎಣ್ಣೆ ಬೆಚ್ಚಾಡ್ಕೊಡು. ಪುಡಿ ಹಾಕಿ ಪಾದ ತಪ್ಪುದ ಇಜಿನ ನೀರ್ದ ಪಸೆ ಇತ್ತನಂದ ಎಣ್ಣೆ ಹಾಳಾಪಡತೆ ಅವ್ರು ಸ್ವಲ್ಪ ಪುಡಿ ಅದನದ ಜಡ್ ಕಪ್ಪು ಟೇಸ್ಟ್ ಇತ್ತೆಯಿಂದೇನು ಬೆಚ್ಚಾಡ್ಪಡತ್ತೆ ಎಣ್ಣೆ ಬೆಚ್ಚಾನ ನೆನ್ಪಾಡು ನೀರ್ದ ಪಸೆ ರಟ್ನೇಟ ಬೆಚ್ಚಾವುದು ಈ ತರ ಇದಾಗ್ಬೇಕು ಪೇಸ್ಟ್ ಆಗ್ಬೇಕು. ಯಾಕಂದ್ರೆ ಮತ್ತೆ ಎಣ್ಣೆಯಲ್ಲಿ ಬಿಸಿ ಮಾಡ್ಲಿಕ್ಕೆ ಉಂಟಲ್ಲ ನೀರಿನ ಅಂಶ ಎಲ್ಲ ಹೋಗುವವರೆಗೆ ಅದನ್ನು ಹೋಗುವವರೆಗೆ ಅದನ್ನು ಬಿಸಿ ಮಾಡ್ತಾ ಇರ್ಬೇಕು. ಇಲ್ಲದಿದ್ರೆ ಎಣ್ಣೆ ಹಾಳಾಗ್ತದೆ, ನಮ್ಗೆ ಜಾಸ್ತಿ ದಿನ ಇಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಎಣ್ಣೆ ಬಿಸಿ ಮಾಡಿ ತೋರಿಸ್ತಾ ಇದ್ದಾರೆ. ಕಬ್ಬಿಣದ ಕಾವಲಿಯಲ್ಲಿ ನಾವು ಎಣ್ಣೆ ಬಿಸಿ ಮಾಡ್ತಾ ಇದ್ದೇವೆ. ಒಳ್ಳೇದು ಕಬ್ಬಿಣದ ಕಾವಲಿಯಲ್ಲಿ. ನಮ್ಮ ಮನೆಯಲ್ಲೇ ತೆಗೆದಂತಹ ತೆಂಗಿನೆಣ್ಣೆಯಲ್ಲಿ ಹೌದು ಕೂದಲಿಗೆ ಎಣ್ಣೆ. ಅರ್ಧ ಲೀಟರ್ ಉಂಡಾ ಅಂದತೆ? ಅರ್ಧ ಲೀಟರಿಗೆ ನಾವು ಮಾಡ್ತಾ ಇದ್ದೇವೆ ಎಣ್ಣೆಯನ್ನು. ಒಂದು ಸೆಟ್ ನಮ್ದು ಖಾಲಿ ಆಗಿದೆ. ಸರಿ ತರಿ ತರಿ ಆಪುಡು ಕರ ಕರ ಕರದ್ದು ಉದ್ದು ಅದನ್ನಾಗ ನೀರ್ದ ಪಸೆ ಪೂರ ನಡ್ತದೆ. ಇನ್ನೇನು ಪಾಡ್ದಿಲ್ಲ ಎಂಕ್ಲ ತೋಷ್ಪಾವ ಕುಜಾಲಿಗೆ ಎಂಕ್ಲ ಒಂಜಿ ಸೆಟ್ ಖಾಲಿ ಆತನತೆ ಹೊರತ್ತ ಖಾಲಿ ಆತದೆ ಕುಡೋರ ಬೆಚ್ಚ ಅದೇ ಅವು ಮಾತ ಪುಡಿ ಅನ್ನ ಗೊತ್ತೆ ಇದು ಬರ್ಬಿಡತ್ತೆ ಎಂಚಾಪುಂಡು ಕೊದ್ಯೊಂದುಂಡೆ ಕೊದ್ಯೊಂದುಂಡು ಬಿಟ್ಟನ ಶಬ್ದದು ಕಾಯ್ದು ಎಡ್ಡೆ ಕಾಯ್ದು ತಪ್ಪು ಎಡ್ಡೆ ತಪ್ಪು ಕಾಯ್ದಾದಾಗ ತೆಕ್ಕಾಡು ತೆಕ್ಕಾದು ಒದ್ದೆ ಹೊರ್ತಟ ಬುಡೋಡ ಅರಪ್ಪಡಿಟ ಬೊಕ್ಕ ಬಾಟ್ಲಿಗೆ ತಿಂಜಾದಿ ಈಗ ಕುದಿ ಬರ್ತಾ ಉಂಟು ನೋಡ್ಬೋದು. ಇದನ್ನು ಫುಲ್ ಕಲರ್ ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಯಾವ್ದು ಬರ್ತದೆ ಒಂದು ಚೂರು ಕಪ್ಪಾಪುಡು ಅದು ಗೊತ್ತಿದ್ದು ಇದು ಇದು ಬೆತ್ತನೆ ನೆಟ್ಟದನಾಗ ಕಪ್ಪು ಬರ್ತದೆ. ಅದರ ಸೌಂಡ್ ಬರ್ತದೆ. ಅನಂತರ ಆಫ್ ಮಾಡಿದ್ರೆ ಆಯ್ತು. ಕೊದಿಪು ಬೂರ್ನಾತೆ ಕಾಯ್ದು ಚೆಟ್ಟೆ ಪರಿಮಳ ಬರ್ತಾ ಉಂಟು. ಐಕೆ ಪೊಡಿ ಅಂತ ಪಾಡ್ದತ್ತದ ಮಾತ ತಪ್ಪು ಅವು ಮುಟ್ಟುನಾಗ ಕ್ರಿಸ್ಪಿನೆಸ್ ಬರ್ಕೊಂಡು ಕರಕರ ಹಾಕೊಂಡತೆ ಪರಿಮಳ ಬರ್ಕೊಂಡತೆ ಮಾತ ಬಗ್ಗೆ ಪಾಡುದಾತ ಪರಿಮಳತೆ ಎಣ್ಣೆ ಎಟ್ಟೆ ಕಾಯ್ತಿನ ಮಾತ್ರ ಹಾಲು ಹಾಕೊಂಡು ಸರಿ ಕಾಯಿಡತೆ ಆಯ್ತಾ ನೀರ್ದ ಬಸೆ ಪೂರ ಪೋಡು ಪರಿಮಳ ಕೂಡ ಬರ್ತಾ ಉಂಟು. ಇನ್ನು ಇದು ಚೆನ್ನಾಗಿ ಕಾಯಿಸ್ಬೇಕು, ಇಲ್ಲದಿದ್ರೆ ಹಾಳಾಗ್ತದೆ. ನೀರಿನ ಪಸೆ ಇದ್ರೆ ಬೇಗ ಹಾಳಾಗ್ತದೆ. ತಿಂಗೊಲೆಡ್ಲೆ ದಿಂಜೆಣ್ಣೆ ಪಾಡ್ದು ತಿಂಗೊಲೆಡ್ಲೆ ಹಾಲು ಹಾಕೊಂಡು ಕಸಂಟು ಹಾಕೊಂಡು ಅಂಚೆ ಬರ್ರೆ ಬಲ್ಗೆ ನೆಡ್ದು ಯೂಸ್ ಮಾಡ್ತಿದ್ದಾರೆ ಇಂಚೆ ಎಣ್ಣೆ ಮಾಡ್ತದೆ ಎಡ್ಡೆ ಹಾಪಣತೆ. ಇದಕ್ಕಿಂತ ಮೊದಲು ಅವರು ಯೂಸ್ ಮಾಡಿದಾರಂತೆ, ತುಂಬಾ ಒಳ್ಳೇದಾಗ್ತದಂತೆ. ಒಂದು ಸೆಟ್ ಮುಗೀತು, ಹಾಗೆ ಇನ್ನೊಂದು ಸೆಟ್ ಮಾಡ್ತಾ ಇದ್ದೇವೆ. ಕೂದಲು ಚೆನ್ನಾಗಿ ಇನ್ನು ಕಾಯ್ಬೇಕಿದು, ಕೆಂಪಾಗ್ತದೆ ಸ್ವಲ್ಪ ಕಲರ್ ಚೇಂಜ್ ಬರ್ತದೆ. ಇತ್ತೆಚ್ಚ ಮುದ್ದೆ ಮುದ್ದೆ ಉಂಟು ಒಕ್ಕ ಕಜಕ್ ಬೆತೆ ಬೆತೆ ಹಾಕೊಂಡು ತಪ್ಪು ಕರ ಕರ ಪುಡಿ ಕಲರ್ ತೋಷ್ಪಲೆ ನೋಡಿ ಆಗಿದೆ. ಈಗ ನೋಡ್ಬೋದು ಕಲರ್ ಗ್ರೀನ್ ಆಗಿ ಬಂದಿದೆ. ಅದೀಗ ಕಲರ್ ಚೇಂಜ್ ಆಗಿದೆ ನೋಡ್ಬೋದು. ಕಲರ್ ಕರ್ಬದ ಬಣ್ಣಲ್ಲಿ ಗೊತ್ತಾಗ್ತದೆ. ಇದು ಗರಿ ಗರಿಯಾಗಿ ಆಗಿದೆ. ಒಂದು ಪಚ್ಚೆ ಪಂಜಾಲ್ ಸೈಜ್ ಬರ್ತದೆ. ಬಾಟ್ಲಿಗೂ ಪಾಡ್ನಾಗ ಬಾಟ್ಲಲ್ಲಿ ಹಾಕುವಾಗ ಕಾಣ್ತದೆ ಕಲರ್. ಅದು ಕಬ್ಬಿಣದ ಕಾವಲಿ ಅಲ್ಲ, ನೋಡ್ಬೋದು ಕಲರ್ ಚೇಂಜ್ ಆಗಿದೆ.
ಅವತ್ತೆ ಕರ್ಬದ ಬಡಲ್ಲಿ ಗೊತ್ತಾಪುಜಿ ಕಲ್ಲರ್ ಸ್ಟೀಲ್ ದೆಟ್ಟು ಮುಟ್ಟಿನಾಗ ಅದ ಇನ್ನು ಬೊರ್ಲು ಅರ್ತದೆ ಎಣ್ಣೆ ಇಂಚ ಕಲ್ಲರ್ ಬರ್ತದೆ നല്ല പച്ച വറുപ്പ് കണക്ക് പുറത്താനത് അതെ ಅದರಲ್ಲೇ ಬಿಟ್ರೆ ಇನ್ನೂ ಸಹ ಕಲರ್ ಅದ್ರದ್ದು ಬಿಡ್ತದೆ. ಈಗ ಸ್ವಲ್ಪ ತೆಗಿತಾ ಇದ್ದೇವೆ ನಾವು, ಕೂದಲಿಗೆ ಹಾಕ್ಲಿಕ್ಕೆ ಉಂಟು. ಈಗ ಸ್ವಲ್ಪ ಉಗುರು ಬೆಪ್ಪಲ್ಲಿ ಹಾಕಿದ್ರೆ ಮಸಾಜ್ ಮಾಡ್ಬೇಕತೆ. ಮಸಾಜ್ ಮಾಡ್ತದೆ ಸೋಕ ಕಲರ್ ಅದು ನಮ್ಮ ಇತ್ತೆ ದಿಜ್ಜದೆ ಬರುತ್ತೆ ಅರಿಪ್ಪರ ಇಂಚಿ ಅರಿಪ್ಪರ ಅರಪ್ಪೊಡತಾವು ಐಕೆ ಇಂಚೈತೆ ಚೂರು ದೆಪ್ಪೆ ಚಮಚೋಡು ಅಂಕಿತ ಪಾಟ್ರ ತಕ್ಕ ಕಲ್ಲರ್ ಹಚ್ಚ ಬರ್ತದೆ ನೋಡ್ಬೋದು. ಪಚ್ಚಲತ್ತು ಮಜ್ಜಲ್ಲತ್ತು ಪರಿಮಳ ಎಲ್ಲ ಬರೋದುಂಟು. ಪರಿಮಳ ಮಾತ ಬಗ್ಗೆ ಪಾಡ್ದಿನತ ನಾನು ತೆಕ್ಕಬೇಡ. ಸರಿ ತೆಕ್ಕದು ಬಿಟ್ಟು ನಾವು ನಾನೈತೆ ಅಡಿಗೆ ಇದರ ಕಂಚು. ಅದೇ ಈಗ ಆಫ್ ಮಾಡ್ತಾ ಇದ್ದಾರೆ, ಇಲ್ಲದಿದ್ರೆ ಅದು ಕರಂಚ್ತದೆ, ಅದಕ್ಕೋಸ್ಕರ ತೆಕ್ಕಬೆ ಅದರಲ್ಲೇ ಬಿಡುವ. ಇನ್ನು ಅರತ್ಯೋಕ ಬಾಟ್ಲಿಗೆ ಪಾಡ್ಗ ಅರ್ತದೆ. ತಣ್ಣಗಾದ ನಂತರ ಅದನ್ನು ಹಾಕುವಂಥದ್ದು. ನಾವೀಗ ಸ್ವಲ್ಪ ಉಗುರು ಬೆಪ್ಪಾದ ನಂತರ ಕೂದಲಿಗೆ ಹಾಕಿ ತೋರಿಸ್ತೇವೆ. ಅದಕ್ಕಿಂತ ಮೊದಲು ನಾವು ಕೂಡ ಮಾಡಿದ್ದೇವೆ, ಆಲ್ರೆಡಿ ನಮ್ದು ಖಾಲಿ ಆಯಿತು. ಈಗ ಇನ್ನೊಂದು ಸೆಟ್ ಮಾಡಿದ್ದು ನೋಡುವ. ತಟ್ಟೆ ಗೊತ್ತಿಡುತ್ತೆ ಎಣ್ಣೆ ಬಿಚ್ಚದ ತಟ್ಟೆ ಗೊತ್ತು ತೋರಿ ನೋಡ್ಬೋದು. ಎಣ್ಣೆ ಕೈಗೆ ಹಾಕಿ ತೋರಿಸ್ತಾ ಇದ್ದಾರೆ ಅವರು. ಕಲರ್ ನೋಡಿ ಅಂತೆ, ಕಲ್ಲರ್ ಒಂದು ನಿಮಿಷ. ಪಚ್ಚೆ ಪಚ್ಚತೆ ಅರತ್ತದುಂಡಿತ್ತೆ ಐತೆ ಅರತ್ತದುಂಡು ನಾನು ಬೊಕ್ಕೈತೆ ಒಂಚೂರು ಹಿಡಿದ್ಲ ಕಲರ್ ಚೇಂಜ್ ಹಾಕೊಂಡು ಗಿಡ ಕೊಯ್ಲೆಕ್ಕಾನೆ ಅದು ಉಂಡತ ಚೇಂಜ್ ಹಾಕೊಂಡು. ಸರಿ, ಈಗ ನನ್ನ ಕೂದಲಿಗೆ ಹಾಕ್ತಾರಂತೆ, ಮತ್ತೆ ನಾನು ಅವರಿಗೆ ಹಾಕ್ತೇನೆ. ಅಲ್ಲೇ ಮಾಡ್ತು ಇಂಚ ಮಲ್ಪೋಡು ಕುಜಾಲ್ದ ಆಯ್ತಾ ಬೇರೆ ಮುದ್ದೇಲ್ಗು ಆಯ್ತಾ ಬುಡ್ಡ ಉಂಡತ ಕುಜಾಲ್ದ ಬುದೇಲ್ಗ ಆಯ್ತಾ ತಿಕ್ಕೊಡು ಇಂಚ ಮಲ್ತದಲ್ಲ ಅತ ಮಲ್ತ ಹಾಕ್ಲಿಕ್ಕೆ ಬೊಕ್ಕ ಇಂಚಲ್ಲ ಪಾಂಡ ಆಪುಂಡು ಆಪುಜಿದ್ದಿಚ್ಚಿ ಇಂಚ ಮಲ್ತಡೆ ಎಡ್ಡೆ ಇಂಚ ಮಾತ ಕುಜಾಲ್ಗೆ ತಿಕ್ಕುಡು ಗೊತ್ತಾಂಡ ಕುಜಾಲ್ದ ಬುದೇಲ್ಗೆ ಮುಟ್ಟುಡು ಜಾಲ್ತಡ ಬೊಕ್ಕ ಇಂಚಿನ ಇಂಚ ಪಾಡ್ದು ನಮ್ಮದು ಇಂಚ ಪಾಡ್ದು ಇಂಚ ಪೂಜಿದು ಬುಡ್ಡ ಒಯ್ಪುಡು ಆಪುಡು ಇಂಚನೇದೆಲ್ಲ ಮಲ್ಪೊಡ್ದು ಯಾನ ಇಂಚ ಮಲ್ತಡೆ ಎಡ್ಡೆ ಇಂಚ ಮಲ್ತಂಡ ಎಡ್ಡೆ ಕುಜಾಲ್ ಇಂಚ ಹಾಕ್ಬಿಡು ಇದು ಬರ್ತದೆ ಕುಜಾಲ್ ಸುಡಿ ಕಟ್ಟುವೆ ಸುಡಿ ಪಡ್ದು ಟೈಟ್ ಉಂಟು ಟೈಟ್ ಇಪ್ಪಡು ಎಣ್ಣೆ ದಸೆ ಟೈಟ್ ಉಂಟು ಟೈಟ್ ಪಡ್ಡ ಇಂಚ ಕಟ್ಟು ಅಮ್ಮ ಟೈಟ್ ಹಾಕಿದ್ದೆ. ಈಗ ನಾನು ಹಾಕ್ತಿದ್ದೇನೆ ಅವರ ತಲೆಗೆ ಎಣ್ಣೆ. ಉಗುರು ಬೆಪ್ಪಿದ್ರೆ ಒಳ್ಳೆದಾಗ್ತದೆ. ಅದು ತಣ್ಣಗಾಯ್ತು ಎಣ್ಣೆ. ಈಗ ಇದನ್ನು ಸೋಸಿ ಕೊಳ್ತಾ ಇದ್ದೇವೆ. ಕಲರ್ ಇತ್ತೆ ಮಂದಾತನತೆ ಇತ್ತೆ ಮಂದಾತನ ಅಲ್ಲ ನೆಕ್ ಮೈತದ ಮೈತ್ ಕದ ನಾವು ಅರ್ತಿಜಿನ ಕಜಾವು ಅದೇ ಅದ್ರ ನಾವು ಸೋಸಿ ಕೊಳ್ತಾ ಇದ್ದೇವೆ. ಯಾಕೆಂದ್ರೆ ಇಲ್ಲದಿದ್ರೆ ಅದರ ಕಸ ಎಲ್ಲ ಇದೆ ಅಲ್ವಾ, ಅಂದ್ರೆ ಆ ಎಲೆ ಎಲ್ಲ ಕ್ರಿಸ್ಪಿನ ಫ್ರೈ ಆದಂತ ಎಲೆ ಎಲ್ಲ ಇದೆ ಅಲ್ಲ, ಅದು ಅದರಲ್ಲಿ ಬೀಳ್ತದೆ. ಅದಕ್ಕೋಸ್ಕರ ಮಂದಾಗಿದೆ ಈಗ ಎಣ್ಣೆ. ನಾವು ಕೂಡ ಸ್ನಾನ ಮಾಡಿ ಆಯ್ತು, ತಲೆಗೆ ಹಾಕಿ ನೋಡ್ಬೋದು. ಅವರು ಕೂಡ ತಲೆಗೆ ಹಾಕಿ ನಂದು ಕೂಡ ಆಗಿದೆ. ಕಪ್ಪು ಕಪ್ಪು ಕಾಣ್ತದೆ ಎಣ್ಣೆ. ಕಪ್ಪು ಹತ್ತಜ ನಾವು ಅರ್ಧ ಲೀಟರ್ ಎಣ್ಣೆ ಹಾಕಿದ್ದೆವು. ಪಚ್ಚೆ ಕುಪ್ಪಿಗೆ ಇತ್ತೆ ಕಪ್ಪು ಹತ್ತದು ಫುಲ್ಲು ತಣಿಲಿಕ್ಕೆ ಇಡ್ಬೇಕು ಮಾತ್ರ. ಈಜಿನ ಕುಪ್ಪಿ ಈಜಿನ ಬೆಚ್ಚೆ ದಿನಾಲು ಹಾಕಿದ್ರು ಕೂಡ ತುಂಬಾ ಒಳ್ಳೇದು. ಅತ್ತೆ ದಿನೋಲ ಪಾಡೋಲೆ ಅತ್ತೆ ಇದೆ ಚಲಿತ ಟೈಮ್. ಮತ್ತೆ ಅದು ಅದರ ಎಲೆಗಳು ಇದೇ ಇಲ್ಲ, ಕಲರೇ ಇಲ್ಲ. ಇದರಲ್ಲಿ ಸ್ವಲ್ಪ ಹೀಗನೆ ಸೈಡಲ್ಲಿ ಇಟ್ರೆ ಎಣ್ಣೆಲ್ಲ ಎಣ್ಣೆ ಪೂರ ಜತ್ತದ ಬರೀ ಅದೇ
ಕಲರ್ ಅರಿಪೊಡು ಸೋಕು ಅಂತ ಅದೇ ಅರ್ತದೆ ಪುಟ್ಟೇನೆ ಅವು ಎಲ್ಲೇ ಕನಕ ದೊಡ್ಡ ಒತ್ತುಡು ಹೊರ್ದದು ಇದು ಒಂದು ನಾಳೆಗೆ ಅದು ಸರಿ ಆಗ್ತದೆ. ಅದ್ರ ಇದ್ದದೆಲ್ಲ ಎಕ್ಸ್ಟ್ರಾ ಎಣ್ಣೆಲ್ಲ ಸೈಡಲ್ಲಿ ಬಂದು ನಿಲ್ತದೆ. ಅದನ್ನು ಮತ್ತೆ ತೆಗೆದು ಅದಕ್ಕೆ ಹಾಕುವಂಥದ್ದು. ಹೊರ್ದದಿಲ್ಲ ಒಂದು ಅದೇ ಒಂದು ಎಣ್ಣೆ ಕೊಳೆದ ಕೊಡದಲ್ಲಿ ತಗೋಲಿ ಚಂಡು ಮಂದಂಡು ಮಂದುಂಡು ಅದೇ ಇಲ್ಲಿ ಚಳಿ ಇಜ್ಜದ ಗಟ್ಟಿ ಆಗ್ತದೆ ಅದೇ ಇಲ್ಲಿ ಚಳಿ ಗಟ್ಟಿ ಆಗ್ತದೆ ಅದೇ ನಿಕ್ಲಲ್ಲ ಅವರ ಟ್ರೈ ಮಲ್ಪಲತೆ ಮಾಡ್ತದ್ದು ಪಾಡ್ಲೆ ಎಟ್ಟೆ ಹಾಕುದು ಅದೇ ಪಾಡ್ದು ಮಾಡ್ತದೆ ಈ ವಿಡಿಯೋ ಮೂಲೆ ಮುಗಿಪಾವ ಎಣ್ಣೆ ಹಾಕೊಂಡು ಎಣ್ಣೆ ಹಾಕೊಂಡು ಇಲ್ಲ ಮಿಸ್ಟಿಕ್ ಇಜ್ಜಾತ ಈ ಎಣ್ಣೆ ಅಂದೆ ಸರಿ ಈ ವಿಡಿಯೋ ಮೂಲೆ ಮುಗಿಪಾವ ನೆಕ್ಸ್ಟ್ ವಿಡಿಯೋಡು ಹೊಸ ವಿಡಿಯೋಡು ತಿಕ್ಕಗ ಸರಿ ಒಂಜಿ ಫೋಟೋ ಬೋರ್ಡಿಂಗ್